ಕುಂದಾಪುರ ಗೋಪಾಡಿ ಗ್ರಾಮ ಪಂಚಾಯಿತಿ ಪ್ರಥಮ ಅವಧಿಯ ಅಧ್ಯಕ್ಷರಾಗಿ ಸರೋಜ ಪೂಜಾರಿ, ಉಪಾಧ್ಯಕ್ಷರಾಗಿ ನಾಗೇಶ ಶೆಟ್ಟಿಗಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಿನ್ನೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಆಯ್ಕೆ ಪ್ರಕ್ರಿಯೆಯನ್ನು ಅರಣ್ಯ ಇಲಾಖೆಯ ಪ್ರಭಾಕರ್ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಲತಾ ಸುರೇಶ ಶೆಟ್ಟಿ, ಪಕ್ಷದ ಮುಖಂಡರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನೀವು ಒಂದಷ್ಟು ಸಮಯವನ್ನು ದಿನದಲ್ಲಿ ಈ ತಮ್ಮ ಜವಾಬ್ದಾರಿಗಾಗಿ ಖಂಡಿತವಾಗ್ಲೂ ಮೀಸಲಿಡಲೇಬೇಕಾಗ್ತದೆ. ಜವಾಬ್ದಾರಿಯ ಜೊತೆಗೆ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಏನಿದ್ದೀರಾ, ಸಮಯವನ್ನು ಮೀಸಲಿಡುವುದರ ಜೊತೆಗೆ ನಿಮ್ಮ ಏನು ಬೇರೆ ಉಳಿದ ಸದಸ್ಯರೇನಿದ್ದಾರೆ, ನಿಮ್ಮಿಬ್ಬರು ಬಿಟ್ಟು ಇನ್ನೂ 7 ಸದಸ್ಯರಿದ್ದಾರೆ. ಮುಖ್ಯವಾಗಿ ಪಂಚಾಯತ್ನಲ್ಲಿ ಹೆಚ್ಚಿನ ಪಂಚಾಯತ್ ಅನ್ನು ಗಮನಿಸ್ತಾ ಬಂದ್ರೆ ಒಂದಿಷ್ಟು ಏನು ಅವರಲ್ಲಿ ಗೊಂದಲ ಉಂಟಾಗುವುದೇ, ನಾನು ಅಧ್ಯಕ್ಷರು, ನಾನು ಉಪಾಧ್ಯಕ್ಷರು, ನಂದೇ ಏಕ ನಿರ್ಣಯ, ಇಂತಹ ಏನು ವಿಚಾರ ಬಂದು ಅಲ್ಲಿಗೆ ವ್ಯವಸ್ಥೆ ಅಧೋಗತಿಗೆ ಹೋಗ್ತದೆ. ಈ ನಿಟ್ಟಿನಲ್ಲಿ ನಾನು ಹೇಳ್ಕೊಳ್ಳೋದು, ಮೊದಲನೇದಾಗಿ ನಿಮ್ಮ ಪಂಚಾಯತ್ನ ಸದಸ್ಯರ ವಿಶ್ವಾಸವನ್ನ ಪಡ್ಕೊಳ್ಳಿ. ಯಾಕಂತಂದ್ರೆ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಸುಪ್ರೀಂ ಅಲ್ಲ, ಅವ್ರ ಆರ್ಡರ್ ನಡೆಯುವುದಿಲ್ಲ. ಯಾಕಂದ್ರೆ ಬೇರೆ ಎಲ್ಲಾ ಸದಸ್ಯರ ನಿರ್ಣಯ ಆದಾಗ ಮಾತ್ರ, ಬಹುಮತ ಸಿಕ್ಕಿದಾಗ ಮಾತ್ರ ಯಾವುದೇ ಪಂಚಾಯತ್ ಅಲ್ಲಿ ನಿರ್ಣಯ ಮಾಡಿದ್ರೆ ಅದು ಅಂಗೀಕಾರ ಆಗ್ತದೆ. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಎಲ್ಲ ಪಂಚಾಯತ್ ಸದಸ್ಯರ ವಿಶ್ವಾಸವನ್ನು ಪಡ್ಕೊಳ್ಳಿ. ನೀವು 9 ಜನ ಒಟ್ಟಾಗಿ ವಿಶ್ವಾಸದಿಂದ ನಡ್ಕೊಂಡಾಗ ಗ್ರಾಮಸ್ಥರ ವಿಶ್ವಾಸವನ್ನ ಪಡ್ಕೊಳ್ಳಿಕ್ಕೆ ತಮ್ಮಿಂದ ಖಂಡಿತವಾಗ್ಲೂ ಸಾಧ್ಯ ಇರ್ತದೆ. ಗ್ರಾಮಸ್ಥರ ವಿಶ್ವಾಸ ಅಂದ್ಕೂಡಲೇ ನಾನು ಹೇಳಿಕ್ಕೆ ಹೋಗುವಂಥದ್ದು, ಮುಖ್ಯವಾಗಿ ಅವರ ಒಂದು ಸಮಸ್ಯೆ ಇಟ್ಕೊಂಡು ಯಾರೋ ಇರ್ಬೋದು, ಈ ಗ್ರಾಮದ ಬಗ್ಗೆ ಅಥವಾ ಅವರ ಸಮಸ್ಯೆ ಬಗ್ಗೆ ತಮ್ಮೊಂದು ಫೋನ್ ಮಾಡಬಹುದು. ಮೊದಲನೇದಾಗಿ ಫೋನ್ ಅನ್ನ ಸ್ವೀಕರಿಸೋದನ್ನ ನೀವು ಕಾಲ್ ಅನ್ನು ರಿಸೀವ್ ಮಾಡಿದಂದ್ರೆ ನಿಮ್ಗೆ ಆ ವಿಷಯದ ಬಗ್ಗೆ ಗೊತ್ತಿಲ್ಲದಿದ್ರೂ ಕೂಡ ನಾನು ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ತೇನೆ ನಿಮ್ಗೆ ಅಂತ ಹೇಳಿ ಅವರಿಗೆ ಹೇಳಿ ಅಲ್ಲಿಗೆ ಸುಮ್ಮನೆ ಇರುವುದಲ್ಲ. ಏನೋ ನಿಮ್ಗಿಂತ ಜಾಸ್ತಿ ತಿಳಿದವರು ಇರ್ತಾರೆ. ನಾನು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅನ್ನೋದಕ್ಕಿಂತ ನಮ್ಗೆ ಗೊತ್ತಿಲ್ಲದ ವಿಷಯ ಏನಿದೆ ಅದನ್ನ ಬೇರೆಯವರಿಂದ, ಪಂಚಾಯತ್ PDO ಇರ್ಬೋದು, ಅಥವಾ ಅನುಭವಿ ಸದಸ್ಯರು ಇರ್ಬೋದು, ಅಥವಾ ಪಕ್ಷದ ಮುಂಚೂಣಿಯಲ್ಲಿ ಇರ್ಬೋದು, ಅಥವಾ ಯಾರ ಮೂಲಕ ಅದು ತಿಳ್ಕೊಂಡು ಆ ಸಮಸ್ಯೆ ಪರಿಹಾರವನ್ನು ಹುಡ್ಕೊಂಡು ಪುನಃ ನಿಮಗೆ ಯಾರು ಕಾಲ್ ಮಾಡಿದ್ದಾರೆ ಅವರಿಗೆ ಕಾಲ್ ಮಾಡಿ ಸುದ್ದಿಯನ್ನು ತಲುಪಿಸಿ ಮೆಸೇಜ್ ಅನ್ನು